ಬಿತ್ತಿದ ಬೀಜವೊಂದು ಗಿಡವಾಗಿ ಸುಂದರವಾದ ಹೂವಾಗುವುದು ಅಥವಾ ಮರವಾಗಿ ಫಲ ಕೊಟ್ಟು 4 ಜನರಿಗೆ ನೆರಳಾಗಿ ನಿಲ್ಲುವುದು ಅದು ಸುಲಭ ಪ್ರಯಾಣವಲ್ಲ. ಹಾಗೆಯೇ ಬೆಳೆಯುವ ಈ ಪ್ರತಿಭೆಗಳಿಗೆ ನಿಮ್ಮ ಬೆಂಬಲ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಬಹಳ ಅತ್ಯಗತ್ಯ. ನಮಗೆ ಗುರುಗಳಾಗಿ ಸಹಕರಿಸುತ್ತಿರುವಂತಹ ಉದಯ್ ಕುಮಾರ್ ಮಧ್ಯಸ್ಥರು ಹಾಗೆ ಹಾವಂಜೆ ಮಂಜುನಾಥ್ ರಾವ್ ಇವರಿಗೆ ನಾವು ಸದಾ ಚಿರಋಣಿ. ಪ್ರತಿ ವರ್ಷ ನಮಗೆ ವೇಷಭೂಷಣದಲ್ಲಿ ಸಹಕರಿಸುತ್ತಿರುವಂತಹ ಶ್ರೀ ಗಜಾನನ ಯಕ್ಷಗಾನ ವೇಷಭೂಷಣ ಇವರಿಗೆ ಪ್ರೀತಿಯ ಧನ್ಯವಾದ. ಹೇರೂರು ಶಾಲೆಯಲ್ಲಿ ಅಭ್ಯಾಸ ಮಾಡಲು ಅವಕಾಶ ಕಲ್ಪಿಸಿದಂತಹ ಶಾಲೆಯ ಎಲ್ಲ ಶಿಕ್ಷಕ ಹಾಗೂ ಶಾಲಾ ಸಮಿತಿಯ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯಕ್ಷಗಾನ ಮಾಡಲು ಅವಕಾಶ ಕಲ್ಪಿಸಿ ನಮ್ಮ ಪ್ರತಿಭೆಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಊಟದ ವ್ಯವಸ್ಥೆಯನ್ನು ಪ್ರತಿ ಬಾರಿ ನಮಗೆ ನನ್ನದೊಂದು ಸೇವೆ ಇರಲಿ ಎಂದು ಮನಪೂರ್ವಕವಾಗಿ ಸಹಾಯ ಮಾಡುತ್ತಿರುವವರು ಸಕಾರ ಮಧ್ಯಸ್ಥ. ಇವರಿಗೆ ನಮ್ಮ ಎಲ್ಲ ಮಕ್ಕಳ ಪರವಾಗಿ ಪ್ರೀತಿಯ ವಂದನೆಗಳು. ಹಾಗೆಯೇ ನಮ್ಮ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿಯ ಪ್ರತಿಯೊಬ್ಬರೂ ಕೂಡ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದಾರೆ. ರವಿ ಶಾಮಯಾನ ಈ ಬಾರಿ ಅವರ ಪರವಾಗಿ ಕುರ್ಚಿ ಹಾಗೂ ಶಾಮಯಾನ ವ್ಯವಸ್ಥೆಯನ್ನು ಅವರಾಗೇ ಮಾಡಿದ್ದಾರೆ. ಅಚ್ಯುತಣ್ಣ ವಿದ್ಯುತ್ ದೀಪಾಲಂಕಾರದ ಮೂಲಕ ನಮ್ಮ ಇಂದಿನ ಈ ವಾತಾವರಣವನ್ನು ಎಲ್ಲರ ಕಣ್ಮನ ಸೆಳೆಯುವಾಗೆ ಅಲಂಕರಿಸಿದ್ದಾರೆ. ಉಪ್ಪೂರು ಯಕ್ಷಗಾನ ಸಂಘದವರಿಗೆ ಇಂದು ಬೆಂಗಳೂರಿನಲ್ಲಿ ಯಕ್ಷಗಾನ ಕಾರ್ಯಕ್ರಮ ಇತ್ತು. ಆದರೂ ಕೂಡ ನಾನು ಕೇಳಿಕೊಂಡ ತಕ್ಷಣವೇ ನಮಗಾಗಿ ನಿನ್ನೆ ರಾತ್ರಿಯೇ ಬಂದು ರಂಗಸ್ಥಳವನ್ನು ಇಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಹಾಕಿ ಹೋಗಿದ್ದಾರೆ. ಇನ್ನು ನಮ್ಮೆಲ್ಲರ ಪ್ರೀತಿಯ ಬೊಗ್ಗಣ್ಣ ಮತ್ತು ಕರಿಯಣ್ಣ ಎಂದೇ ಖ್ಯಾತರಾಗಿರುವಂತಹ ವಿಠಲ್ ಪೂಜಾರಿ ಮತ್ತು ಲಕ್ಷ್ಮಣ್ ಪೂಜಾರಿ ಇವರು ಚಾತಿಂಡಿಯ ವ್ಯವಸ್ಥೆಯನ್ನು ಮಾಡುತ್ತಾರೆ. ಎಲ್ಲ ಮಕ್ಕಳ ಪರವಾಗಿ ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೂ ಕೊನೆಯ ಕ್ಷಣದಲ್ಲಿ ಹೇಳಿದರೂ ಕೂಡ ಇವತ್ತು ವಿಡಿಯೋಗ್ರಫಿ ಮಾಡಿ ಈ ಸುಂದರವಾದ ಕಾರ್ಯಕ್ರಮವನ್ನು ಶಾಶ್ವತವಾಗಿ ಇರುವಂತೆ ಸೆರೆ ಹಿಡಿಯುತ್ತಿರುವಂತಹ ಶ್ರೀ ಪ್ರಕಾಶ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ಮುಖ್ಯವಾಗಿ ಹೇಳಬೇಕಂತಿದ್ರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮೂಡಿ ಬರುವಂತೆ ಮಾಡುವುದಕ್ಕೆ ಈ ಸಂಘವನ್ನು ಕಟ್ಟಿ ಬೆಳೆಸಿದಂತಹ ಪ್ರತಿಯೊಬ್ಬರೂ ಕಾರಣ. ಪ್ರಭಾಕರ್ ಹೇರೂರು, ಉದಯಾಚಾರ್ಯ, ಗಣೇಶಾಚಾರ್ಯ, ಶಾಂತರಾಮಾಚಾರ್ಯ, ಲಿಂಗಯಾಚಾರ್ಯ, ಅಚ್ಯುತ ಮೈಂದನ್, ಆನಂದ್ ಭಟ್ ಮತ್ತು ಪ್ರಭಾಕರ್ ತಿಮ್ಸನ್ ಇವರೆಲ್ಲರೂ ಕೂಡ ನಿಸ್ವಾರ್ಥವಾಗಿ ಮಾಡಿದ ಸೇವೆಯೇ ಇಂದು ಎಲ್ಲರಿಗೂ ಕೂಡ ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡುವುದಕ್ಕೆ ಸಹಾಯವಾಗಿದೆ. ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸುತ್ತೇವೆ. ಇನ್ನೊಂದು ಮುಖ್ಯವಾದ ವಿಚಾರ, ಇಂದು ನಾವು ಕೆಲವು ಕಡೆಯಲ್ಲಿ ಯಾವ ಪಾತ್ರಕ್ಕೆ ಕರೆದರೂ ಅಥವಾ ಬೇರೆ ಊರಿನಲ್ಲಿ ಯಕ್ಷಗಾನ ತರಬೇತಿಯನ್ನು ನೀಡಲು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಶಕ್ತಿ ನಮಗೆ ಬಂದಿದೆ ಅಂತಂದರೆ ಅದು ಮತ್ತು ಇವತ್ತಿನ ಮಕ್ಕಳಿಗೂ ಕೂಡ ನಾವು ನಮಗೆ ಗೊತ್ತಿದ್ದಷ್ಟು ಯಕ್ಷಗಾನವನ್ನು ಕಲಿಸಿ ಕಾರ್ಯಕ್ರಮ ನೀಡುವ ಹಾಗೆ ಸಾಧ್ಯವಾಯಿತು ಅಂದರೆ ಅದಕ್ಕೆ ನಮ್ಮ ಗುರುಗಳಾದ ಶ್ರೀ ಉದಯ್ ಕುಮಾರ್ ಮಧ್ಯಸ್ಥರು ನಮಗೆ ನಿಷ್ಕಲ್ಮಶ ಮನಸ್ಸಿನಿಂದ ನನ್ನ ಶಿಷ್ಯರು ಬೆಳೆಯಬೇಕು ಎಂದು ಪ್ರೀತಿಯಿಂದ ಕಲಿಸಿದಂತಹ ಈ ವಿದ್ಯೆಯಿಂದ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇವೆ. ಹಾಗೆ ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಪ್ರೀತಿಯ ಶುಭಾಶಯಗಳು. ಧನ್ಯವಾದ. ಇನ್ನು ಕಾರ್ಯಕ್ರಮ ಮುಂದುವರಿಸೋಣ. दक्षिणामूर्ति देवानां सकल कार्य विजयी भव. दक्षिणामूर्ति देवानां सकल कार्य दिग्विजयी भव. ಮುದದಿಂದ ನಿನ್ನ
ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರಿ ವಿರಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ದರೆಯುಳ್ ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ದೇವ ವಿಘ್ನೇಶ ದೇವ ಸರ್ವೇಶ ಮುದದಿಂದ ನಿನ್ನ ಅಚ್ಯುತಾನಂದ ಗೋವಿಂದ ಹರೇ ರಾಮ ಗೋವಿಂದ ರಾಮಭದ್ರ ಗೋವಿಂದ ಹರೇ ರಾಮ ಗೋವಿಂದ ಮುಖದೋ ಪೂರ್ಣಚಂದ್ರ ಶ್ರೀ ಮುಖದೋ ಪೂರ್ಣಚಂದ್ರ ಶ್ರೀ ನೇತ್ರೇ ಪದ್ಮದಳಾಕೃತಿ ನೇತ್ರೇ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಣ ಕೋಟಿ ಸೂರ್ಯ ಪ್ರಕಾಶಾಢ್ಯ ಸಭಾ ಸರ್ವಾದಿ ವಂದನವು ಸಭಾ ಸರ್ವಾದಿ ವಂದನವು ತೋದಿಂದ ತಾಗಿಡದಿಂದ ತಯ್ಯತ್ತದಿಂದ ರಾಮ ಪತ್ರ ಗೋವಿಂದ ಹರೇ ರಾಮ ಗೋವಿಂದ ಅಚ್ಯುತಾನಂದ ಗೋವಿಂದ ರಾಮ ರಾಘವ ಗೋವಿಂದ ನೆನೆ ಇರೋ ಜನರೆಲ್ಲ ಗುಣಯೋಧನ ತಾಗಿಡ್ಕ ತರಿಗಿಟ ಗಿಡ್ಕ ಇತ್ತ ತಯ್ಯತ್ತ ದಿನ ನೆನೆ ಇರೋ ಜನರೆಲ್ಲ ಗುಣಯುಧನ ಘನ ಮೂರ್ತಿ ಮದವುರ ಗಣನಾಥನ ಲಂಬೋದರನ ವಿನಾಯಕನ ವಿಘ್ನೇಶ್ವರನ ಗೌರೀಸುತನ ಲಂಬೋದರನ ವಿನಾಯಕನ ಗಣಾಧಿಪನ ವಿಘ್ನೇಶ್ವರನ
ಲಂಬೋದರನ ವಿನಾಯಕನ ವಿಘ್ನೇಶ್ವರನ ಗೌರಿ ಸುತನ ದಿದ್ದಿದ್ದೋಂ 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 ದಿನ್ನ ಗಡ್ಗದಿದ್ದೋಂ ಗಡ್ಗದಿನ್ನ ಗಡ್ಗದಿದ್ದೋಂ ಗಡ್ಗ ಗಜಮುಖನ ನಿನ್ನ ಪಾದವಾನೆನೆವೆ ತಕ್ಕುತ ಗಿಡ ತಗಿಡ ತರಿಗಿಡ ಗಜಮುಖನ ನಿನ್ನ ಪಾದವಾನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೆಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೆಯೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ವಾಮನ ರೂಪ ಮಹೇಶ್ವರ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ಓ ದೇವ ದೇವರ ದೇವನಲ್ಲವೋ ತಾತಯ್ಯ ಸಾರಿ ಸತ್ತ ಓಂಗ ತೋದಿದ್ದಂಗದಿಂದ ತೈ ಇಂದಿರಗೆ ತಲೆಮಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾರ್ತ್ಯ ಮರರಿಂಗೆರಗಿಯೇ ವಂದಿಸುವೆ ಶಾರದೆಗೆ ಶಕ್ರಾರ್ತ್ಯ ಮರರಿಂಗೆರಗಿ
ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿಯೇ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಗೆ ಬಲವೊಂದು ಪೇಳ್ವೆನಿ ಕಥಾಮೃತವಾ ಕಥಾಮೃತವ
ನಮ್ಮಿ ವೃಂದಾವನ ಸೌಭಾಗ್ಯ ನೆಲವೀಡಾದ ಇಂತಹ ಪುಣ್ಯಭೂಮಿಯ ಧರ್ಮಸಿಂಹಾಸನವೇರಿ ಪ್ರಜೆಗಳನ್ನು ಪರಿಪಾಲಿಸುವಂತ ನನ್ನನ್ನು ಸತ್ರಾಜಿತ ಮಹಾರಾಜನೆಂದು ಸರ್ವರು ಕೊಂಡಾಡುತ್ತಾರೆ. ಪ್ರಜಾರಂಜಕ ರಾಜನಾಗಿ ಅಸಂಖ್ಯ ಪ್ರಜಾವರ್ಗವನ್ನು ಮಕ್ಕಳೋಪಾದಿಯಲ್ಲಿ ಪೊರೆಯುತ್ತಾ ನೆಮ್ಮದಿ ಬದುಕನ್ನು ಕಾಣುತ್ತಿದ್ದೇನೆ. ಇನ್ನೊಂದು ಕಾಲದಲ್ಲಿ ನಮ್ಮ ಈ ರಾಜ್ಯದಲ್ಲಿ ಭೀಕರ ಕ್ಷಾಮ ಉಂಟಾದಾಗ ಪ್ರಜೆಗಳು ಕುಡಿಯಲು ನೀರು, ತಿನ್ನಲು ಆಹಾರವಿಲ್ಲದೆ ಪರಿತಪಿಸುವಂತ ಸ್ಥಿತಿ ಬಂದೊದಗಿತ್ತು. ಆದುದರಿಂದ ಜನಗಳಿಗೆ ಏನಾದರೂ ಪರಿಹಾರೋಪಾಯ ಮಾಡಬೇಕೆಂದು ಯೋಚಿಸಿದೆ. ಪ್ರಜೆಗಳ ಸುಖವೇ ತನ್ನ ಸುಖವೆಂದು ಬಗೆದು ಘೋರ ಕಾಂತರನ್ನು ಸೇರಿ ದುರುಳ ರಕ್ಕಸರ ಮಾಯಕಕ್ಕೆ ಸಿಲುಕಬೇಕಾದಿತ್ತು. ಸೂರ್ಯದೇವನನ್ನು ಕುರಿತು ಶ್ರದ್ಧಾ ಭಕ್ತಿಯಿಂದ ತಪಸ್ಸನ್ನಾಚರಿಸಿದ್ದೆ. ನನ್ನ ತಪಸ್ಸಿಗೆ ಮೆಚ್ಚಿ ಮೈದೋರಿದ ಭಗವಾನ್ ಸೂರ್ಯದೇವನನ್ನು ನನಗೆ ವರಪ್ರಸನ್ನಾದ ರೂಪವಾಗಿ ಶಮಂತಕ ಎಂಬುವ ಅಮೂಲ್ಯ ರತ್ನವನ್ನು ಕರುಣಿಸಿದ್ದ. ಅದರ ಸಹಾಯದಿಂದ ನಮ್ಮ ಪ್ರಜೆಗಳ ಕಷ್ಟವನ್ನು ಪರಿಹರಿಸಿದ್ದೇನೆ. ಎಲ್ಲರೂ ಸಂತೋಷವಾಗಿದ್ದಾರೆ. ಎಂದಿನಂತೆ ಇಂದು ಸಹ ಓಲವನ್ನು ಕೊಟ್ಟಿದ್ದೇನೆ. ಏನಾದರೂ ವಿಶೇಷ ಇದ್ದರೆ ಬರಬಹುದು, ನೋಡೋಣ. ಎದ್ದೇಳಿ, ಯಾರು ನೀವೆಲ್ಲ? ನಿಮ್ಮ ಬುದ್ಧಿ ಏನೋ ಬುದ್ಧಿ ಅವ ಹಾಂಗೇಳದಲ್ಲ ಬುದ್ಧಿ. ಮತ್ತೆ ಹೇಗೆ? ನಿಮ್ಮವ ಅಂತ ಬುದ್ಧಿ. ಓಹೋ, ನಮ್ಮವ. ಬುದ್ಧಿ ತಮ್ಮ ಪಾದದಲ್ಲಿ ನಾವಾಡುವ ಮಾತನ್ನು ಕೇಳಬೇಕು. ಏನು? ನೀವೆಲ್ಲ ಪಾದದಲ್ಲಿ ಮಾತಾಡೋ ಕ್ರಮವೇ? ಇಲ್ಲ ಬುದ್ಧಿ, ತಮ್ಮ ಪಾದದ ಬಳಿಯಲ್ಲಿ ನಾವಾಡುವ ಮಾತನ್ನು ಕೇಳಬೇಕು ಅಂದಿದ್ದೆ. ಏನು ನೀವಾಡೋ ಮಾತು ಹೇಳಿ. ನಾಲಿಗೆ ಕುದಲಿ ನಾಲಿಗೆ. ಕಾವಲು ಕಾಯ್ತಿರೋರು ನಾವು. ಓಹೋ, ಕಾವಲ ಭಟರು. ಅದೇ ತಗೊಳ್ಳಿ ಬುದ್ಧಿ. ಏನು ವಿಷಯ. ಓಹೋ, ಏನು ನಿಮ್ಮ ಅಹವಾಲು? ಬುದ್ಧಿ, ನಮ್ಮ ಉದ್ಯಾನದಲ್ಲಿ ಮೃಗಗಳಿಂದ ಹಾನಿಯಾಗಿದೆ. ಯಾವ ಮೃಗಗಳಿಂದ? ಬುದ್ಧಿ, ಮೃಗ ಬರುದು ಒಂದೆರಡಲ್ಲ ಬುದ್ಧಿ. ಆನೆ ಬುದ್ಧಿ, ಕತ್ತಿ ಬುದ್ಧಿ, ನರಿ ಬುದ್ಧಿ, ಮಂಜರ್ ಬುದ್ಧಿ, ಹಂದಿ ಬುದ್ಧಿ, ಮಂಗ ಬುದ್ಧಿ. ವನಪಾಲಕರೇ, ನಿಮ್ಮ ಈ ರೀತಿಯ ಮಾತುಗಳಿಂದ ವಿಪರೀತ ಅರ್ಥ ಬರುತ್ತಾ ಇದೆ. ಜಾಗೃತಿಯಿಂದ ಮಾತನಾಡಿ. ಬುದ್ಧಿ, ನಾವು ಇದ್ದೇಗಿದ್ದೇಗಲ್ಲ ತವರಲ್ಲ, ನಮಗೆ ಸರಿ ಉಚ್ಚರ ಬರುವುದಿಲ್ಲ ಬುದ್ಧಿ. ಏನೋ ಬುದ್ಧಿ, ಅವ ಹಾಂಗಲ್ಲ ಬುದ್ಧಿ. ಮತ್ತೆ ಹೇಗೆ? ನಾವು ಇದ್ದೇಗಿದ್ದೇಗಲ್ಲ ತವರಲ್ಲ, ನಮಗೆ ಸರಿಯಾಗಿ ವಿಚಾರ ಬರುವುದಿಲ್ಲ ಬುದ್ಧಿ. ಓಹೋ, ಉಚ್ಚಾರ ಸಲಿಕೆ ಬರುವುದಿಲ್ಲ. ಇರಲಿ, ಮೃಗಗಳ ಬಂದು ಏನು ಮಾಡಿದವು? ಬುದ್ಧಿ, ಆನೆ ಉಂಟು ಬರುವುದು ಬುದ್ಧಿ. ನಾವು ಸೊಗಸಾಗಿ ಬೆಳೆಸಿದ ಬಾಳೆ ಗಿಡಗಳನ್ನೆಲ್ಲ ಬುದ್ಧಿ ನಿಮ್ಗಲ್ಲ ಬುದ್ಧಿ, ಕಾಡಲ್ಲಿ ಹೋಗುದು ಬುದ್ಧಿ. ನಮ್ಗೆ ಎಡ್ಡೆ ಗೆಣಸುಗಳನ್ನೆಲ್ಲ ಹರಡಿ ಹಾಳು ಮಾಡಿ ಹಾಕಿದ ಬುದ್ಧಿ. ಮುಂದೆ ಬುದ್ಧಿ, ಕಾಡು ಕುದ್ರಿ ಹೋಗುದು ಬುದ್ಧಿ. ನಮ್ಗೆ ಕಡ್ಲಿ ಇತ್ತಲ್ಲ, ಕಡ್ಲಿ ಗೆದ್ದಿ ಎಲ್ಲ ಲೂಟಿ ಮಾಡಿ ಹಾಕಿದ್ ಬುದ್ಧಿ. ಬುದ್ಧಿ, ನರಿ ಹಿಂಡು ಹೋಗುದು ಬುದ್ಧಿ. ನಾವು ಬೆಳೆಸಿದ ನಸರಣೆಯನ್ನೆಲ್ಲ
ರಾತ್ರಿ ತಿಂದು ತಿಂದು ಗಿಡವೆಲ್ಲ ಕಿತ್ತು ಹಾಳು ಮಾಡಿ ಹಾಕಿದ್ವಿ ಬುದಿ. ಮತ್ತೆ ಬುದಿ ತಿಮ್ಮ ಹಬ್ಬದ ಬುದಿ. ಏನು ತಿಮ್ಮ ಬುದಿ ಕುತ್ತಿಗೆ ಹೆಂಗ್ ಬೇಕಿನ್ ರಾಮ ಇರುತ್ತಲ್ಲ. ಓ ಸಿಂಹ. ಹಾ ಅದೇ ಬುದಿ. ಅದು ಬಪ್ಪು ಸಣ್ಣ ಗಿಡದೊಟ್ಟಿಗೆಲ್ಲ ಅಡಿ ಗಿಡ ಮುರಿದಾಗೆ ಬುದಿ. ವನಪಾಲಕರೇ, ನೆಲದಲ್ಲಿ ಬೆಳೆಸಿದ್ದ ಗಡ್ಡೆ ಗೆಣಸು ಬೆಳೆಗಳು ಕಾಡು ಮೃಗಗಳ ಪಾಲಾದರೂ ಮರದಲ್ಲಿರುವ ಫಲಗಳು ಸುರಕ್ಷಿತವಾಗಿದೆಯಲ್ಲವೇ? ಯಾರಿಂದ? ಕಾಯೋದಿ ಗುಗಿಯೋದಿ ಗುಬ್ಬಿದಿ ಮರ ಕಡ್ಕೋಬುದಿ ಭಾಗಕ್ಕೆ ಬುದಿ ಸಣ್ಣಕ್ಕೆ ಬುದಿ ದೊಡಕ್ಕೆ ಬುದಿ ಜೊತೆಗೆ ಕಾಕಡಿ ಚುಕ್ಕುಲಿ ಮುಂಡಕ್ಕೆ ಬುದಿ. ಮಹಾರಾಯ, ನಿನ್ನ ಭಾಷೆನ ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ. ಇರಲಿ, ಪಕ್ಷಿಗಳೆಲ್ಲ ಬಂದು ಏನು ಮಾಡಿದವು? ಬುದಿ ಹಾರಾಡಿ ಬುದಿಯಿಂದ ಹಕ್ಕಿಗಳೆಲ್ಲ ಬುದಿ. ಏ, ಹಾರಾಡಿ ಯಾರ ಮನೆಯೋ? ಹೌದು ಬುದಿ, ರೆಕ್ಕೆ ಎಲ್ಲ ಬಂದ್ಕೊಬತ್ತಲ್ಲ. ಓಹೋ, ಹಾರಾಡಿಕೊಂಡು ಬರುವುದು. ಹಾ ಅದೇ ಬುದಿ ಅದೇ. ಹಕ್ಕಿಗಳೆಲ್ಲ ಸೈಬರ್ ಗಟ್ಟಿಯಿಂದ ಹೆಂಡ ಕೊಡ್ಕೊಂಡು ಬಪ್ಪುದ್ ಬುದಿ. ಏ, ಅದು ಹಾಗಲ್ಲೋ, ಸಾವಿರ ಗಟ್ಟೆಯಲ್ಲಿ ಹಿಂಡು ಕೂಡಿಕೊಂಡು ಬರ್ತವೆ. ಅದೇ ತಕ್ಕೊಳ್ಳಿ ಬುದಿ. ಏನೋ ವಿಷಯ ಓಹೋ, ಒಂದು ತೆಂಗು ಮಾವು ಹಲಸು ಬೇರೆಡೆ ಅಂಜೂರು ಹೀಗೆ ಮೊದಲಾದ ಎಲ್ಲ ಹಣ್ಣುಗಳನ್ನು ಉದುರಿಸಿ ಬರೀ ಮರಗಳನ್ನು ಮಾತ್ರ ಬಿಟ್ಟಾಗ್ತದೆ ಬುದಿ. ಹಾ, ಬುದ್ಧಿ ನಾವೇ ನೆಟ್ಟು ಬೆಳೆಸಿದ ಬೆಳೆಗಳೆಲ್ಲ ನಮ್ಮ ಕಣ್ಮುಂದೆ ನೋಡಲಿಕ್ಕಾಗುದಿಲ್ಲ ಬುದ್ಧಿ. ಹೋಟೆಲ್ ಯಾಂಕಡಿ ಆಗ್ತದೆ ಬುದ್ಧಿ. ಏ, ಅದು ಹಾಗಲ್ಲೋ, ಸಂಕಟ ಆಗುತ್ತದೆ. ಅದೇ ಬುದ್ಧಿ. ನಾವು ಈ ಪಕ್ಷಿ ಮತ್ತು ಮೃಗಗಳ ಬಾಧೆಯನ್ನು ಪರಿಹರಿಸಿಕೊಡದೆ ಇದ್ದರೆ ನಾವಿನ್ನು ಹೊಲ ಕಾಯಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಜ ವನಪಾಲಕರೇ, ಶರಣ ನುಡಿಯನ್ನು ಕೇಳುತ್ತಾ ಶರಣ ನುಡಿಯನ್ನು ಕೇಳುತ್ತಾ ವನಕೀಗ ತೆರಳಿ ಬೇಟೆಯ ನಾಡುತ್ತ ವನಕೀಗ ತೆರಳಿ ಬೇಟೆಯ ನಾಡುತ್ತ ದುರುಳ ಮೃಗ ಪಕ್ಷಿಗಳನ್ನು ಸಂಹರಿಸಿ ಹರುಷ ಪಡುತ್ತೇನೆತ್ತಲೋ. ಹಾ ವನಪಾಲಕರೇ, ಹೆದರಬೇಡಿ, ಧೈರ್ಯ ತಾಳಿ. ನಮ್ಮ ಉದ್ಯಾನವನವನ್ನು ಹಾಳು ಮಾಡಿದ್ದ ಆ ದುಷ್ಟ ಮೃಗ ಪಕ್ಷಿಗಳನ್ನು ತಕ್ಷಣ ಬೇಟೆಯಾಡಿ ಕೊಂದು ವನಕ್ಕೆ ಬಂದ ವಿಪತ್ತನ್ನು ಹೋಗಲಾಡಿಸಿ ನಿಮಗೆ ಸುಖವನ್ನುಂಟು ಮಾಡುತ್ತೇನೆ. ಹೋಗಿ ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ. ಇನ್ನೂ ತಡ ಮಾಡುವುದಲ್ಲ, ಸಕಲ ಸೇನೆಯನ್ನು ಕೂಡಿಕೊಂಡು ಮೃಗಬೇಟೆಗೆ ತೆರಳುತ್ತೇನೆ. ಯಾರಲ್ಲಿ ಬರುವುದು? ಬಂದರು. ಇತ್ತಲ ಪ್ರಸೇನೈ ತಂದರಾಗ ತೈ 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 ಅಣ್ಣ ನಿನ್ನ ಪಾದಾರವಿಂದಗಳಿಗೆ ನಿನ್ನ ತಮ್ಮ ಪ್ರಸೇನಲ ಪ್ರಣಾಮಗಳು. ಎದ್ದೇಳು ತಮ್ಮ ಪ್ರಸೇನ, ಶುಭವಾಗಲಿ. ಅವಸರವಾಗಿ ಬಂದೆ ಅಲ್ಲ, ಏನು ಕಾರಣ? ಅಣ್ಣ ಕೇಳಬೇಕು. ತಮ್ಮ ಬಿಟ್ಟು ಬಿಟ್ಟು ನುಡಿಯನ್ನು ಎಲ್ಲ ಗಜನಿ ದಿತ್ತುತ್ತ 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 ದಿಗದಿಗದಿತ್ತ ಅಣ್ಣ ನಿನ್ನ ಪಾದಕ್ಕೆ ಏರಿ ಆಡುವಂತ ಮಾತುಗಳನ್ನು ಕೇಳಬೇಕು. ಹೇಳು ತಮ್ಮ. ಗೋವಿನ ಪಾದ ಅಡಗದೇ ಇರುವ ಜಲವನ್ನು ಉತ್ತರಿಸುವುದಕ್ಕೆ ಅರಿಗೋಲಿನ ಸಹಾಯ ಬೇಕಾಗಿದೆ ಅಣ್ಣ. ಯಾತಕ್ಕೆ ಉದಾಹರಣೆ? ಅಡವಿಯಲ್ಲಿರುವ ದುಷ್ಟ ಮೃಗ ಪಕ್ಷಿಗಳನ್ನು ಬೇಟೆಯಾಡಿ ಅವುಗಳನ್ನು ನಿರ್ಮೂಲನೆ ಮಾಡಿ ಬರುವುದಕ್ಕೆ ಮಹಾರಾಜಲಾದ ನೀನೇ ತಡಬೇಕೆ? ಹೌದು
ಪೂರೈಸಿ ನಮ್ಮ ಹೊಲಕ್ಕೆ ಹೊಲಚಾರಕರಿಗೆ ಬಂದ ವಿಪತ್ತನ್ನು ಪರಿಹರಿಸಿ ಬರುತ್ತೇನೆ. ಅದು ಅಪ್ಪಣೆ. ತಮ್ಮ ಪ್ರಸೇನ, ಎದ್ದೇಳು ಎದ್ದೇಳು. ಮೃಗಬೇಟೆ ಅಷ್ಟು ಸುಲಭದ ಕೆಲಸ ಅಂತ ತಿಳಿಯಬೇಡ. ಸೂರ್ಯರಶ್ಮಿಯು ಸಹ ಮಿಸುಕಲು ಅಸಾಧ್ಯವಾಗಿ ಘೋರ ಅರಣ್ಯದಲ್ಲಿ ನರಭಕ್ಷಕರಾದ ದುರುಳ ರಕ್ಕಸರ ಮಾಯಕಕ್ಕೆ ಸಿಲುಕಬೇಕಾದಿತ್ತು ತಮ್ಮ. ಮಾತ್ರವಲ್ಲ, ಕ್ರೂರ ಮೃಗಗಳಿಂದ ಪ್ರಾಣಕ್ಕೆ ಅಪಾಯ ಬಂದಿತ್ತು. ನಿನ್ನಿಂದ ಅದನ್ನೆಲ್ಲ ಬಗೆಹರಿಸುವುದು ಸಾಧ್ಯವಿಲ್ಲ. ಆದುದರಿಂದ ನೀನು ಅರಮನೆಯನ್ನು ನೋಡಿಕೊಂಡಿರು, ನಾನೇ ಬೇಟೆಗೆ ಹೋಗುತ್ತೇನೆ. ಕಾಡಿನಲ್ಲಿ ಯಾರಿದ್ದಾರೆ? ರಕ್ಕಸರು. ಕಲಿತಂತ ಅಸ್ತ್ರವಿದ್ಯೆ ಪರೀಕ್ಷೆಗೆ ಇದು ಸರಿಯಾದ ಕಾಲ. ಕ್ರೂರ ಮೃಗಗಳಿಂದ ಬರುವ ಅಪಾಯವನ್ನು ಉಪಾಯದಿಂದ ತಪ್ಪಿಸಿಕೊಳ್ಳುವ ಜಾಣತನವನ್ನು ನಾನು ಬಲ್ಲವನಾಗಿದ್ದೇನೆ. ಬರೀ ಬಾಯಿ ಪೌರುಷದ ಮಾತುಗಳನ್ನು ಆಡುವ ನಿನ್ನ ನಮ್ಮ ಪ್ರಸೇಲಲ್ಲ, ಬೇರೆ ಯಾವುದೇ ಯೋಚನೆಯನ್ನು ಮಾಡದೆ ಅಪರಾಧ ಪ್ರಸೇನ, ಎದ್ದೇಳು ತಮ್ಮ ಎದ್ದೇಳು. ನಾನು ಎಷ್ಟೇ ಹೇಳಿದರೂ ನೀನು ನಿನ್ನ ಹಠವನ್ನು ಬಿಡುವುದಿಲ್ಲ. ಆಗಲಿ, ನಿನ್ನ ಆಸೆಯಂತೆ ಅಪ್ಪಣೆಯನ್ನು ಕೊಡುತ್ತೇನೆ. ಆದರೆ ಮೃಗಬೇಟೆ ಆಡುವಾಗ ಜಾಗೃತೆಯಾಗಿರಬೇಕು. ಕತ್ತಲೆಯ ಕಾನನಕ್ಕೆ ಹೋಗುವಾಗ ನಮ್ಮಲ್ಲಿರುವ ಸೂರ್ಯದತ್ತ ಶಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗು. ಹಾಗೂ ನಿನ್ನ ಸಹಾಯಕರಾಗಿ ಸಾಕಷ್ಟು ಶಬರವನ್ನು ಕೂಡಿಕೊಂಡು ಹೋಗು. ಒಳ್ಳೆಯದಾಗಲಿ, ಶುಭವಾಗಲಿ. ಅಣ್ಣದೇವರಿಂದ ಅಪ್ಪಣೆ ಆಶೀರ್ವಾದವನ್ನು ಪಡೆದಂತಾಗಿದೆ. ಕರದಲ್ಲಿ ಬಿಲ್ಲನ್ನು ಹಿಡಿದು ನನ್ನಲ್ಲಿ ಅಸ್ತ್ರಗಳನ್ನು ತುಂಬಿದ ಬತ್ತಳಿಕೆಯನ್ನು ಬಿಗಿದಿದ್ದೇನೆ. ಕಡ್ಕ, ಕಡಾರಿ, ಕುತ್ತಿ, ತೋಮರ, ಕದೆ, ಬಂಡಿವಾಳವೇ ಬದಲಾದ ಆಯುಧಗಳನ್ನು ರಥದಲ್ಲಿ ತುಂಬಿಸಿ ಸಿದ್ಧವಾಗಿದೆ. ಇದು ಡರ ಮಾಡುವುದಲ್ಲ, ಸಮರ ಪಡೆಯನ್ನು ಒಡಗೂಡಿಕೊಂಡು ಮೃಗಬೇಟೆ ನಡೆದು ಬಿಡುತ್ತೇನೆ. ತಿಂಗಳ
ನಮ್ಮಪ್ಪ ಬೇಡ, ನಮ್ಮಮ್ಮ ಬೇಡ, ನಮ್ಮಜ್ಜಿ ಬೇಡ, ನಮ್ಮವ್ವ ಬೇಡ, ನಮ್ಮಜ್ಜಂದ ಅಜ್ಜ ಬೇಡ. ಹೀಗೆ ಬೇಡ ಸಂತಾನ ನಮ್ದು. ನಮ್ ಕಿರ್ಮ ಹೆಂಗೆ ಬೆಳ್ಳಂಬೆಳಿಗ್ಗೆ ಎದ್ದು ಸ್ವಾಮಿ ಗಡ್ಡ ಬಿದ್ದು ಒಂದೆರಡು ತಂಗ್ಳನ್ನ ಉಣ್ಕೊಂಡು ಬೇಟೆಯಾಡುವ ಕಿರ್ಮ ನಮ್ದು. ಇಂದು ಕೂಡ ಬೇಟೆಯಾಡಕ್ ಹೊಂಟ್ಬಿಡ್ವೆ. ಏ ನಿಲ್ರ, ಬೇಟೆ ಹೊರಡುವುದು ಅಂದ್ರೆ ದೊಡ್ಡಪ್ಪ ನಾಯ್ಕ ಹೊರಟಂಗಲ್ಲ. ಆಯ್ದ ಪಾಯ್ದ ಬೇಡವಲ್ಲ. ಯಾವ್ದೆಲ್ಲ ಬೇಕು? ಬಿಲ್ಲು, ಬಾಣ, ಕತೆ, ಕುಂತ, ಕಟಾರಿ, ಬಂಡಿವಾಳ, ತೋಮರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಐತಾರ. ಅದೆಲ್ಲ ಯಾಕಾಗ್ತಾವೋ? ದಿವಸ ನೋಡೋ ಕಣ್ಣಂದಿ. ನೀವ್ ಅದಕ್ಕೆ ಸರಿ. ಇಷ್ಟ ಆಯುವುದಿದ್ರೆ ಸಾಕೇನೋ? ಯಾವ್ದೆಲ್ಲ ಬೇಕು? ಹಸು ಬಲೆ, ಬೀಸು ಬಲೆ, ದೊಡ್ಡ ಕಡೆ ಬಲೆ, ಸಣ್ಣ ಕಡೆ ಬಲೆ. ಹೊರಡೋಣ ಬೇಟೆಗೆ. ಯಾರಲ್ಲಿ? ಶಬರಿಮಲೆಯವರು. ಇತ್ತ ಬನ್ನಿ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಶಬರ ಬರಬೇಕೆಂದು ಅನಿರೀಕ್ಷಿತ ಕರೆಯಾಗಿದೆ ಅಲ್ಲ. ನಿಮ್ಮ ಕರೆಯನ್ನು ಕೇಳಿದ್ದೇವೆ. ನಮ್ಮ ಶಬರ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ಬಂದಿದ್ದೇವೆ. ನಮ್ಮಿಂದ ಏನು ಕೆಲಸ ಆಗಬೇಕು ಅಪ್ಪಣೆ ಆಗಲಿ. ಅಯ್ಯ ಶಬರಪತಿ, ನಮ್ಮ ಉದ್ಯಾನವನಕ್ಕೆ ಮೃಗ ಪಕ್ಷಿಗಳಿಂದ ಹಾನಿಯಾಗಿದೆ. ಈಗ ವಲಚಾರಕರೆಲ್ಲ ಬಂದು ನಮ್ಮಣ್ಣನಲ್ಲಿ ದುರಿತಿದ್ದಾರೆ. ಅದಕ್ಕಾಗಿ ಮೃಗ ಬೇಟೆಗೆ ಹೊರಟು ನಿಂತವ ನಾನು. ನನ್ನ ಜೊತೆಯಲ್ಲಿ ಶಬರಿಯಾದ ನೀವೆಲ್ಲರೂ ಬರಬೇಕು. ಎಲ್ಲ ಸಿದ್ಧವಾಗಿದೆಯಾ? ಸಿದ್ಧವಾಗಿದೆ. ಹಾಗಾದರೆ ಹೊರಡೋಣ.
ದೇವದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎನ್ನಬಹುದು. ದೇವರು ತಟ್ಟನೆ ಓಲವು ಕೊಟ್ಟ ಪರಿ ಬಹಳವಿದೆ, ಬಹಳವಿದೆ. ಅಯ್ಯ, ಧರ್ಮೋ ರಕ್ಷತಿ ರಕ್ಷತಃ. ಲೋಕದಲ್ಲಿ ಧರ್ಮವನ್ನ ರಕ್ಷಿಸುವುದಕ್ಕಾಗಿ ದುಷ್ಟರ ಮಂಗಳ, ಹಾಗೆಯೇ ಶಿಷ್ಟರ ಪರಿಪಾಲನೆಗಾಗಿ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿಕೊಂಡು ಬರುತ್ತಿದ್ದೇನೆ. ಹಿಂದೆ ತ್ರೇತಾಯುಗದಲ್ಲಿ ರಾಮನಾಗಿದ್ದ ನಾನು ಈಗ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ಅವತಾರದಲ್ಲಿದ್ದೇನೆ. ಹಿಂದೆ ನನ್ನ ತಮ್ಮನಾಗಿ ನನ್ನ ಸೇವೆ ಮಾಡಿದ ಲಕ್ಷ್ಮಣನಿಗೆ ಈ ಯುಗದಲ್ಲಿ ಅಣ್ಣನ ಸ್ಥಾನವನ್ನು ಕೊಟ್ಟು ಆತನ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಈಗಾಗಲೇ ಅಣ್ಣನ ಆಸ್ಥಾನವನ್ನು ಸೇರಬೇಕಾಗಿತ್ತು, ತಡವಾಗಿ ಹೋಗಿದೆ. ಇನ್ನು ತಡ ಮಾಡಿದರೆ ಅಣ್ಣ ಖಂಡಿತ ಕೋಪಿಸಿಕೊಳ್ಳುತ್ತಾನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ನನ್ನ ಅಣ್ಣನಲ್ಲಿಗೆ ಹೋಗುತ್ತೇನೆ. ಇತ್ತ ದ್ವಾರಕ್ಕೆ ಒಳಗೆ ಈಗಿತ್ತ ದ್ವಾರಕ್ಕೆ ಒಳಗೆ ಬಲದಾಗ, ಇತ್ತ ದ್ವಾರಕ್ಕೆ ಒಳಗೆ ಬಲದಾಗ ಅತ್ಯಧಿಕ ಸಂತೋಷದಿಂದಲೇ, ಅತ್ಯಧಿಕ ಸಂತೋಷದಿಂದಲೇ ಇತ್ತನೋಲಗ ವಂದಿ ಮಗದ ಇತ್ತನೋಲಗ ವಂದಿ ಮಗದ ರಿಂದ ಕೂಡಿ ಬಳಿರೆ ಪರಾಕ್ರಮ ಕಂಠೀರವಾಯಿ ತಾವಿರುವಂತಹ ಸ್ಥಳ ಬಾಲಕವನಿಗೆ ಯಾರೆಂದು ಕೇಳಿದ್ದೀರಿ? ಬಲರಾಮದೇವರು ಅಂತ ಕೇಳಿದ್ದೇವೆ. ನಾವೇ ಸರಿ, ನಾವೇ ಸರಿ. ತಟ್ಟನೆ ಓಲಗೊಟ್ಟ ಪರಿ ವಿಶೇಷವಿದೆ, ವಿಶೇಷವಿದೆ. ಹಾ ಅಯ್ಯ, ಹ್ಮ್ ಪರಮ ಪವಿತ್ರವಾದ ಈ ದ್ವಾರಕವತಿಗೆ ಸದ್ದರ್ಭದಿಂದ ಪರಿಪಾಲಿಸುತ್ತಾ ಬಂದವುದು ಈ ಬಲಭದ್ರ ನನ್ನ ಸುಭದ್ರ ಆಡಳಿತದಲ್ಲಿ ಸಮಸ್ತೆಯಾದವರು ಸುಕ್ಷೇಮಿಗಳಾಗಿದ್ದಾರೆ. ಅಯ್ಯ, ಕೆಲವರು ಹೇಳುವುದುಂಟು, ಬಲರಾಮ ಬೆಳಿಗ್ಗೆ ಇದ್ದ ಹಾಗೆ ಮಧ್ಯಾಹ್ನ ಇರುವುದಿಲ್ಲ ಎಂಬುದಾಗಿ. ಬದಲಾವಣೆ ಈ ಪ್ರಪಂಚದಲ್ಲಿ ಬದಲಾವಣೆ ಇರಬೇಕಾದದ್ದು ಅನಿವಾರ್ಯ ಅಂತ ಧ್ಯೇಯ ಹೊಂದಿದವನು ನಾನು. ಇಂದಿನಂತೆ ಎಂದು ಸಹ ಯಾವ್ದಾದ್ರು ಮುಖ್ಯರನ್ನು ಒಡಗೂಡಿಕೊಂಡು ನಾನು ಸಂಸ್ಥಾನ ಪ್ರವೇಶಿಸುವಾಗ ಸುರಮುಡಿಯಾದ ನಾರದರು ಬಂದು ಕೆಲವು ಕೃಷ್ಣರ ವಿರುದ್ಧ ದೂರನ್ನು ನೀಡಿದ್ದಾರೆ. ಸತ್ರಾಜಿತ ತಮ್ಮನಾದ ಪ್ರಸೇನನ ಸಾವಿಗೆ ಕೃಷ್ಣನೇ ಕಾರಣದಂತೆ ಛೇ! ನನ್ನ ಮರ್ಯಾದೆ ಕುಂದು ತರುವಂತ ಕಾರ್ಯ ಮಾಡಿದ್ದಾನೆ ಕೃಷ್ಣ. ಬರಲಿ ಅವನನ್ನು ವಿಚಾರಿಸುತ್ತೇನೆ. ಛೇ! ಇರಲನಕ ಗೋವಿಂದನು ಇರಲನಕ ಗೋವಿಂದನು ಸಂತಸದಿ ಬರೆಗಟ್ಟು ಬಲರಾಮನು. ಇರಲನಕ ಗೋವಿಂದನು ಸಂತಸದಿ ಬರೆಗಟ್ಟು ಬಲರಾಮನು. ಪರಿಗಿಸದೆ ಕಿಡಿಸುವುದಾಯ
ಬಂದೆಯ ಕೃಷ್ಣ ಅಪ್ಪ ಬಾ ಎಂದು ತನ್ನ ತೊಡೆ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಾ ಇದ್ದ ಅಣ್ಣ ಹಿಂದೇಕೋ ನನ್ನ ಕಡೆ ಮುಖವೆತ್ತಿಯೂ ನೋಡುತ್ತಿಲ್ಲವಲ್ಲ. ಅಬ್ಬಬ್ಬಬ್ಬ, ಅವನ ಕಣ್ಣು ನೋಡಿ ಕೆಂಪು ಕೆಂಪಗಾಗಿದೆ. ಅಲ್ಲ, ಕಣ್ಣು ಕೆಂಪಾಗುವುದು ನನ್ನ ಅಣ್ಣಗೆ ಹೊಸತೇನೂ ಅಲ್ಲ. ಯಾವತ್ತು ಮಧ್ಯಾಹ್ನ ಮೇಲೆ ಅವನ ಕಣ್ಣು ಕೆಂಪೆ. ಆದರೆ ಇಂದು ಬೆಳಿಗ್ಗೆ ಕಣ್ಣು ಕೆಂಪಾಗಿದೆ ಅಲ್ಲ. ಅದೇ ಕ್ರೋಧಾವಿಷ್ಟರಾಗಿ ಕೆಂಡಾಮಂಡರಾಗಿದ್ದಾರೆ ಎಂಬುದು ಸ್ಪಷ್ಟ. ನಾನು ಬರುವುದು ಸ್ವಲ್ಪ ವಿಳಂಬವಾಯಿತು ಅಷ್ಟೇ. ಅದಕ್ಕೆ ಈ ರೀತಿಯಲ್ಲಿ ವರ್ತಿಸುತ್ತಾರಾ? ಏನೇ ಇರಲಿ, ಅಣ್ಣನಲ್ಲವೇ, ಹೋಗಿ ಪುನಃ ನಮಸ್ಕರಿಸುತ್ತೇನೆ.
ಇನ್ನು ನಾನು ಯಾವ ಯಾವ ಪಾಪವನ್ನು ಮಾಡಬಹುದು? ಅಣ್ಣ, ಈ ರಾಜ್ಯ ಪರಿವಾರಕ್ಕೆ ಏನು ಗತಿ? ತಲೆ ಮೇಲೆ ಹಾಕಿಕೋ. ಅಣ್ಣ, ಕೋಪದ ಎಲ್ಲೆ ಮೀರಿದರೆ ಬುದ್ಧಿಗೆಟ್ಟು ಮಾತನಾಡುತ್ತೀರಿ. ನೀವು ಹೋಗುವುದಾದರೆ ಹೋಗಿ, ನನ್ನ ಆಕ್ಷೇಪ ಏನೂ ಇಲ್ಲ. ನೀವು ಹೋಗುವ ಮುಂಚೆ ನನ್ನ ಮಾತೊಂದು ಕೇಳುವ ಕೃಪೆ ಮಾಡಬೇಕಣ್ಣ. ಬೇಗ ಹೇಳು. ಅರಿಯೇ ಪ್ರಾಚೀನ ಪೋದುದಾನು ಅರಿಯೇ ಪ್ರಾಚೀನ ಪೋದುದಾನು ನಾನರಿಯೇ ಪ್ರಾಚೀನ ಪೋದುದಾನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೆ ತಾಕಪವಾದ ಬೇಳ್ವೆ ಎನ್ನೊಳು ದೋಷ ಬರಿದೆ ತಾಕಪವಾದ ಬೇಳ್ವೆ ಎನ್ನೊಳು ದೋಷ ಇರದು ಕೋಪವಿದೆ ತಗಗ್ರಜ ಸರಿಯ ನೀತಿ ಪರಿಯಗೈಯುವುದು ಇರದು ಕೋಪವಿದೆ ತಗಗ್ರಜ ಸರಿಯ ನೀತಿ ಪರಿಯಗೈಯುವುದು ಅರಿಯೇ ಪ್ರಾಚೀನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅರಿಯೇ ಪ್ರಾಚೀನ ಪೋದುದನು ಅಣ್ಣದೇವ, ನೀವು ಈ ದ್ವಾರಕೆಗೆ ಅರಸು. ನಿಮ್ಮ ಘನತೆ ಯೋಗ್ಯತೆ ಏನುವುದನ್ನು ನಾನು ಬಲ್ಲೆ. ಅದಕ್ಕೆ ಚ್ಯುತಿ ತರುವ ಕೆಲಸ ನಾನು ಮಾಡಲಾರೆ. ಸತ್ರಾಜಿತ ಮಣಿಯನ್ನು ಕೊಡುವುದಿಲ್ಲ ಎಂದು ಹೇಳಿದ ಮೇಲೆ ನಾನು ಅದರ ಸುದ್ದಿಗೆ ಹೋಗಲಿಲ್ಲ. ಅಣ್ಣ, ಮತ್ತೆ ಈ ಪ್ರಸೇನ, ಮೃಗಬೇಟೆ, ಕಳ್ಳತನ, ಪ್ರಸೇನನ ಸಾವು ಇದೇನು ನನಗೆ ಗೊತ್ತಿಲ್ಲ ಅಣ್ಣ. ನನ್ನ ಮಾತನ್ನ ನಂಬಣ್ಣ. ಮುಚ್ಚು ಬಾಯ್. ಕೃಷ್ಣ ಚಿಕ್ಕಂದಿನಲ್ಲಿ ಬೆಣ್ಣೆರ ಸೆರೆಗಳನ್ನು ಕದ್ದು ನವನೀತ ಜೋರದೆ ಆದ ಮೇಲೆ ಪ್ರಾಯಕ್ಕೆ ಬಂದಾಗ ಚಂದದ ಹೆಣ್ಣು ಮಕ್ಕಳನ್ನು ಕದ್ದು ನವ ವನಿತ ಜೋರದೆ. ಈಗ ಆ ಮಣಿಯನ್ನು ಅಪಹರಿಸಿಕೊಂಡು ಸತ್ಯಾಸನ ಹಾಗೆ ನಾಟಕ ಮಾಡುತ್ತಿದ್ದೀಯಲ್ಲ. ನಾನು ಬಲರಾಮ, ಗೊತ್ತಾಯ್ತಲ್ಲ? ಇದು ಒಳ್ಳೆ ಕಥೆ ಐತಲ್ಲ. ನಾನೆಷ್ಟೇ ಹೇಳಿದರೆ ನನ್ನ ಮಾತಲ್ಲಿ ಇವನಿಗೆ ವಿಶ್ವಾಸ ಬರುತ್ತಿಲ್ಲವಲ್ಲ. ಏನು ಮಾಡುವುದು? ಹಾ, ನಮ್ಮಣ್ಣನಿಗೆ ಆಣೆ ಪ್ರಮಾಣ ಮೇಲೆ ಸ್ವಲ್ಪ ವಿಶ್ವಾಸ ಹೆಚ್ಚು. ನೋಡೋಣ ಅಣ್ಣ ನನ್ನ ಮಾತನ್ನು ನಂಬುತ್ತಾನೋ ಇಲ್ವೋ. ಈಗೋ ನೋಡು, ಜಗತ್ತನ್ನೇ ಬೆಳಗುವ ಸೂರ್ಯ ಮತ್ತು ಚಂದ್ರ ಇವರ ಮೇಲೆ ಆಣೆ ಇಟ್ಟು ಹೇಳುತ್ತಿದ್ದೇನೆ. ನಾನು ಸತ್ರಾಜಿತನನ್ನು ಕೊಲ್ಲಲಿಲ್ಲ, ಮಣಿಯನ್ನು ಅಪಹರಿಸಲಿಲ್ಲ. ಬಹಳ ಬುದ್ಧಿವಂತ ನೀನು. ಸೂರ್ಯಚಂದ್ರನ ಮೇಲೆ ಆಣ ಪ್ರಮಾಣ ಮಾಡುತ್ತಿದ್ದೀಯಲ್ಲ. ಸೂರ್ಯ ದನಗಳಿಗೆ ಬೆಳಕನ್ನು ನೀಡುವ ಸೂರ್ಯ, ಚಂದ್ರ ಧರಳಿಗೆ ತಂಪನ್ನು ನೀಡುವ ಚಂದ್ರ,
ಇರದಿರಲು ವಂಚನೆಯೋ ನಿನ್ನೋಳು ಇರದಿರಲು ವಂಚನೆಯೋ ನಿನ್ನೋಳು ತೆರಳಿ ಬೇಗ ಪ್ರಸೇನದಿರವನು ತೆರಳಿ ಬೇಗ ಪ್ರಸೇನದಿರವನು ಅರಿತು ಬಾ ಸತ್ರಾಜಿತಾಜ್ಞನ ಅರಿತು ಬಾ ಸತ್ರಾಜಿತಾಜ್ಞನ ಹರುಷಗೊಳಿಸೈ ಅರಿತು ಬಾ ಸತ್ರಾಜಿತಾಜ್ಞನ ಹರುಷಗೊಳಿಸೈ ಕೃಷ್ಣ, ನನಗೆ ಗೊತ್ತಿತ್ತು ಇಂತಹ ಹೇಯ ಕೃತ್ಯ ಮಾಡುವುದಿಲ್ಲ ಎಂದು. ಆದರೆ ಏನು ಮಾಡೋಣ? ನೀನು ಅಪರಾಧ ಮಾಡದಿದ್ದರು ಅಪವಾದ ಮಾತ್ರ ಉಂಟಲ್ಲ. ನಮ್ಮಲ್ಲಿರುವ ಕಳಂಕವನ್ನು ನಾವೇ ನುಗ್ಗಿಸಿಕೊಳ್ಳಬೇಕು. ಬೇಗ ಪ್ರಸೇನನಿಗೆ ಏನಾಯ್ತು? ಆ ಮಣಿಯ ವಿಚಾರವೇನು? ಬೇಗ ತಿಳಿದು ಬಾ. ಹಾಗೇ ಆಗಲಿ ಅಣ್ಣ, ನೀನು ಹೇಳಿದಂತೆ ಮಾಡುತ್ತೇನೆ. ಅಪ್ಪಣೆ ಕೊಡು. ಶುಭವಾಗಲಿ ಕೃಷ್ಣ, ಶುಭವಾಗಲಿ. ಅಗತ್ಯ ಶೀಘ್ರದಲ್ಲಿ ಬಾ. ಅಣ್ಣನಿಂದ ಅಪ್ಪಣೆ ಪಡೆದಾಗಾಯ್ತು. ಇನ್ನು ತಡ ಮಾಡುವುದಲ್ಲ. ನೇರವಾಗಿ ವನ ಪ್ರದೇಶದತ್ತ ನಡೆದು ಬಿಡುತ್ತೇನೆ. ನಾನೊಬ್ಬನೇ ಹೋದರೆ ನನ್ನ ಮೇಲಿರುವ ಸಂಶಯ ಇನ್ನೂ ಅಧಿಕವಾಗಿರಬಹುದು. ನಮ್ಮಣ್ಣನಿರುವ ಆಪ್ತ ವಲಯರಾದ ಯದುವೀರನನ್ನು ಕರೆದು ನಡೆದು ಬಿಡುತ್ತೇನೆ. ತುರಗ ಪಾದದ ಜಯಂತಿ ತುರಗ ಪಾದದ ಚಿನ್ನೆ ಅರಸುತ್ತೈದನೊಂದು ತುರಗ ಪಾದದ ಚಿನ್ನೆ ಅರಸುತ್ತೈದಿದನೊಂದು ಸರಸಿ ಎಡೆಯೋಳು ರಕ್ತ ಸುರಿಸುವುದ ಕಂಡು ಸರಸಿ ಎಡೆಯೋಳು ರಕ್ತ ಸುರಿಯುವುದ ಕಂಡು ದುರಗೈದು ಕೇಸರಿಯ ನಕದಿ ಕರುಳು ದುಗಿಸುವ ದುರಗೈದು ಕೇಸರಿಯ ನಕದಿ ಕರುಳು ದುಗಿಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ದುರಗೈದು ಕೇಸರಿಯ ನಕದಿ ಕರುಳು ದುಗಿಸುವ ತುರಗ ಬಿದ್ದ ಪ್ರಸೇನ ನಿರವ ಕಂಡಾಗ ದ್ವಾರಾವತಿಯನ್ನ ಬಿಟ್ಟ ನಾವು ವಿಂಧ್ಯಾದ್ರಿಯ ಉಪವನವನ್ನ ಸೇರಿ ಅಲ್ಲಲ್ಲೇ ಅರಸುತ್ತ ಮುಂದೆ ಬರುತ್ತಿರಬೇಕಾದರೆ ಪ್ರಸೇನೇರಿ ಬಂದಂತಹ ತುರಗದ ಪಾದ ಚಿಹ್ನೆ ಗೋಚರಿಸಿತಲ್ಲ. ಅದನ್ನೇ ಅನುಸರಿಸಿಕೊಂಡು ಇಲ್ಲಿಯವರೆಗೆ ಬಂದವನಿದ್ದೇನೆ. ಹಾ, ಇದೇನಿದು? ರಕ್ತ ಸುರಿದಿದೆ. ಪ್ರಸೇನ ಇಲ್ಲಿಯೇ ಮಡಿದು ಬಿದ್ದಿದ್ದಾನೆ. ಅವಲೋಕಿಸುವಾಗ ಕೇಸರಿಯೊಂದರ ನಖಾಘಾತದಿಂದ ಕರುಳಗಿಸಿಕೊಂಡು ಸತ್ತ ಹಾಗಿದೆ. ಹಾಗಾದರೆ ಈತ ಧರಿಸಿಕೊಂಡು ಬಂದಂತಹ ಸಮಂತಕ ರತ್ನವೇನಾಯಿತು? ಬಹುಶಃ ಕೇಸರಿ ಅದನ್ನ ಕೊಂಡೊಯ್ದಿರಬೇಕು. ಇರಲಿ ಅಂತೆ, ಮುಂದೆ ಸಾಗಿ ನೋಡುತ್ತೇನೆ. ಏನಿದೆ ಆಶ್ಚರ್ಯ! ಪ್ರಸೇನನನ್ನು ಕೊಂದಂತಹ ಸಿಂಹವೇ ಇಲ್ಲಿ ಮಡಿದು ಬಿದ್ದಿದೆಯಲ್ಲ. ಇದನ್ನ ಕೊಂದವರು ಯಾರಾಗಿರಬಹುದು? ಇದೇನಿದು? ಕರಡಿಯ ಪಾದ ಚಿಹ್ನೆ.
ಬಹುಶಃ ಕೇಸರಿಗೂ ಬಲ್ಲೂಕನಿಗೂ ಹೋರಾಟವಾಗಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಇಲ್ಲಿಯ ಪರಿಸರವೇ ಅದನ್ನ ಸೂಚಿಸುವಂತಿದೆ. ಗಿಡ ಮರಗಳೆಲ್ಲ ಮುರಿದು ಬಿದ್ದಿವೆ. ಅಂತಿರುವಾಗ ಅಂತಿಮವಾಗಿ ಮಣಿ ಎಂಬುದು ಬಲ್ಲೂಕನ ಪಾಲಾಗಿದೆ. ಇರಲಿ, ಕರಡಿಯ ಪಾದ ಚಿಹ್ನೆಯನ್ನು ಅರಸುತ್ತಾ ಮುಂದುವರಿಯುತ್ತೇನಂತೆ, ನೋಡೋಣ. ಬಲ್ಲುಕನ ಪದ ಚಿಹ್ನೆಯ ಬಲ್ಲುಕನ ಪದ ಚಿಹ್ನೆಯ ಬಿಡಿದು ಯದು ವಲ್ಲಭನುವನ ವೀತಿಯ ಬಿಡಿದು ಯದು ವಲ್ಲಭನುವನ ವೀತಿಯ ಮೆಲ್ಲ ನರಸುತ ಪೋಗಲು ಮೆಲ್ಲ ನರಸುತ ಪೋಗಲು ಮುಂದೆ ಮುಂದಲ್ಲಿಗುವೆ ಎಂದೆಸೆಯಲು ಕರಡಿಯ ಪಾದ ಚಿಹ್ನೆಯನ್ನ ಅರಸುತ್ತಾ ಇಲ್ಲಿಯವರೆಗೆ ಬಂದಿದ್ದೇನೆ. ಎದುರುಗಡೆ ದೊಡ್ಡದಾದ ಗುಹೆಯೊಂದು ಕಾಣಿಸುತ್ತಾ ಇದೆ. ಬಹುಶಃ ಇದೇ ಕರಡಿಯ ವಾಸಸ್ಥಾನವಿರಬೇಕು. ಬಲ್ಲೂಕನ ಇರವನ್ನ ಅರಿಯಬೇಕಾದರೆ ಗುಹೆಯ ಒಳಗೆ ಪ್ರವೇಶಿಸಿ ನೋಡುತ್ತೇನಂತೆ. ನಡೆಯುತ್ತೇನೆ ಮುಂದೆ. ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿಯೇ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಹರಿಯೊಂದು ಶಿಲೆಯ ಮರೆಯಾಗಿರಲು ಮಾಡಿ ತೂಗುತಗಳು ಆ ಗುಹೆಯನ್ನ ಪ್ರವೇಶಿಸಿ ನೋಡುತ್ತಾ ಇದ್ದೇನೆ. ಏನಿದೆ ಆಶ್ಚರ್ಯ! ಅನತಿ ದೂರದಲ್ಲೊಂದು ತೊಟ್ಟಿಲು, ಅದರ ಹುರಿಗೆ ಕಟ್ಟಲ್ಪಟ್ಟ ಯಾವುದೋ ಒಂದು ದಿವ್ಯ ಪ್ರಭೆಯುಳ್ಳ ರತ್ನ. ಆ ತೊಟ್ಟಿಲನ್ನ ತೂಗುತ್ತಿರುವ ಬಾಲೆ. ಆಹಾ, ಈ ಮನೋಹರೆಯ ಸೌಂದರ್ಯವೇ! ಇರಲಿ, ಬಲ್ಲೂಕನ ಇರವನ್ನ ಅರಿಯಬೇಕಾದರೆ ಇಲ್ಲೇ ಒಂದು ಶಿಲೆಯ ಮರೆಯಲ್ಲಿ ನಿಂತು ಪರೀಕ್ಷಿಸುತ್ತೇನಂತೆ, ನೋಡೋಣ. ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯು ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೀ ತೂಗುತ್ತಲೀ ಆ ತಂದೆಯಾದ ಜಾಂಬವಂತರು ಉದರ ಪೋಷಣೆಗೆ ಬೇಕಾದ ಆಹಾರವನ್ನು ಸಂಗ್ರಹಿಸುವುದಕ್ಕಾಗಿ ಹೋಗಿದ್ದಾರೆ. ಸದ್ಯ
ಹಾ. ಆದುದರಿಂದ ತೊಟ್ಟಿಲು ತೂಗಿ ಲಾಲಿ ಹಾಡಿ ಈತನಿಗೆ ನಿದ್ದೆ ಬರಿಸಬೇಕಾಗಿದೆ. ಹಾ. ಅದಕ್ಕಾಗಿ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಬಲ್ಲೂಕ ರಾಜಾದಿರಾಜ ತಂದೆಯಾಗಿಹ ಜಾಂಬವಂತ ಕೇಸರಿಯು ಕೊಂದು ತಂದಿಹ ಶಾಮಂತಕ ಮಣಿಯ ಚಂದ ತಾಳದ ನಿನ್ನ ತೊಟ್ಟಿಲ ಬಳಿಯ ಬಂಧಿಸಿ ಹನು ನೋಡು ಭಾಗ್ಯಾಂಬನಿಧಿಯ ಬಂಧಿಸಿ ಹನು ನೋಡು ಭಾಗ್ಯಾಂಬನಿಧಿಯ ಜೋ ಜೋ ಮಗು ಪ್ರವೀರ, ತಂದೆ ಜಾಂಬವತರು ಕೇಸರಿಯನ್ನು ಕೊಂದು ರತ್ನವನ್ನು ತಂದು ನಿನ್ನ ತೊಟ್ಟಿಲ ಮೇಲೆ ಕಟ್ಟಿದ್ದಾರೆ ಕಂದ. ಅದನ್ನು ನೋಡುತ್ತಾ ನೋಡುತ್ತಾ ಮಲಗಪ್ಪ. ನನ್ನ ಊಹೆ ಸತ್ಯವಾಯಿತು. ಇಲ್ಲಿ 3 ರತ್ನಗಳನ್ನೇ ನಾನು ಕಾಣುವಂತಾಯಿತು. ತೊಟ್ಟಿಲಿಗೆ ಬಂಧಿಸಲ್ಪಟ್ಟ ಸಮಂತಕ ರತ್ನ, ತೊಟ್ಟಿಲನ್ನ ತೂಗುತ್ತಿರುವ ಕನ್ಯಾ ರತ್ನ, ತೊಟ್ಟಿಲಲ್ಲಿ ಮಲಗಿರುವ ಬಾಲರತ್ನ. ಈ ಗುಹೆ ಎಂಬುದು ಜಾಂಬವಂತನೆಂಬ ಕರಡಿಯ ಅಧೀನಕ್ಕೆ ಒಳಪಟ್ಟಿದೆ ಎಂಬುದು ಸ್ಪಷ್ಟವಾಯಿತು. ಜಾಂಬವಂತ ಇಲ್ಲಿಲ್ಲ. ಆತನಿಗೆ ನಾನು ಬಂದದ್ದು ಗೊತ್ತಾಗಬೇಕಾದರೆ ಒಂದು ಉಪಾಯವನ್ನ ಮಾಡುತ್ತೇನೆ. ಕೈಯಲ್ಲಿರುವ ಪಾಂಚಜನ್ಯವನ್ನ ಮೊಳಗಿಸುತ್ತೇನಂತೆ, ನೋಡೋಣ. ಕೆರಳಿಯಾರ್ ಬಡಿದುತ್ತ ಜಾಂಬವ ಬಂದ ಮರಗಿದದ
ಪ್ರಪಂಚದಲ್ಲಿರುವ ಪರಮ ಪಾವನ ದ್ವಾರಕೆಯೇ ನನ್ನ ವಾಸಸ್ಥಾನ. ಓಹೋ, ವಸುದೇವ ಮತ್ತು ದೇವಕೀ ದೇವಿಯರ ಪುತ್ರ ನಾನು. ಕೃಷ್ಣ ಎಂದು ಲೋಕ ನನ್ನನ್ನ ಕರೆಯುತ್ತದೆ. ಸಾಕಲ್ಲ ನನ್ನ ಪರಿಚಯ. ಎಲ್ಲ ಜೊಳ್ಳು ಮಾನವ, ನಿನ್ನ ವಸತಿ ಸ್ಥಾನವಾದ ಆ ದ್ವಾರಕೆಯನ್ನು ಬಿಟ್ಟು ನನ್ನ ಗುಹೆಯನ್ನು ಪ್ರವೇಶಿಸಿ ನನ್ನ ಮಗಳಾದ ಜಾಂಬವತಿಯನ್ನು ಬೆದರಿಸಿಯಲ್ಲ, ಇದಕ್ಕೆ ಕಾರಣ ಏನು? ನಾನು ಬಂದ ಉದ್ದೇಶ ಬೇಕು ನಿನಗೆ, ಕೇಳು. ವರಸ ಮಂತಕ ಮಂಡಿಯನ್ನು ವರಸ ಮಂತಕ ಮಂಡಿಯನ್ನು ಯನ್ಯಾಸಕ ಧರಿಸಿ ಬಂದಿರಲವನನು ಯನ್ಯಾಸಕ ಧರಿಸಿ ಬಂದಿರಲವನನು ವರಸೆಳೆದು ನೀನಿಗಳು ತಂದುದನ್ನರಿತು ಬಂದಿಯ ನೊಯ್ಯಲು ತಂದುದನ್ನರಿತು ಬಂದಿಯ ನೊಯ್ಯಲು ಜಾಂಬವ, ಏನು? ನಾನಾಡುವ ಮಾತುಗಳನ್ನ ಸಮಾಧಾನದಿಂದ ಕೇಳು. ವ್ರತ ನಿನ್ನ ಮಗಳನ್ನ ಬೆದರಿಸುವ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದವನಲ್ಲ ನಾನು. ಮತ್ತೆ ನನ್ನ ಸಖನಾದಂತಹ ಪ್ರಸೇನ ಸಮಂತಕ ಎನ್ನುವ ದಿವ್ಯ ಮಣಿಯೊಂದನ್ನ ಧರಿಸಿ ಮೃಗಬೇಟೆಗೆಂದು ಕಾಂತಾರಕ್ಕೆ ಬಂದ ಸಂದರ್ಭ, ಅವನನ್ನ ಕೊಂದು ಸಮಂತಕ ರತ್ನವನ್ನ ಕೊಂಡು ಹೋಗುತ್ತಿದ್ದಂತ ಸಿಂಹವನ್ನ ನೀನು ಕೊಂದು ಆ ಮಣಿಯನ್ನ ಇಲ್ಲಿಗೆ ತಂದಿರುವೆ ಎನ್ನುವ ವಿಚಾರವನ್ನ ಅರಿತೇ ಇಲ್ಲಿಗೆ ಬಂದವನು ನಾನು. ಹಾಗಾಗಿ ದಯವಿಟ್ಟು ಆ ಮಣಿಯನ್ನ ನನಗೆ ಕೊಡಯ್ಯ. ಎನ್ನ ಬಾಹು ವಿಕ್ರಮದೋಳು ಎನ್ನ ಬಾಹು ವಿಕ್ರಮದೋಳು ಹರಿಯಂಚ ಎನ್ನ ಬಾಹು ವಿಕ್ರಮದೋಳು ಹರಿಯಂಚ ನನ್ನ ಬಡುಯಿ ಸಂಬಂಧದ ಮಣಿಯನ್ನು ನಾ ತಂದಿರ್ಪೆನೋ. ಏನು ಏನು ಈ ರತ್ನವನ್ನು ನಿನಗೆ ಕೊಡಬೇಕು? ಹೌದು. ಈ ಜಾಂಬವಂತನೆಂದರೆ ಏನೆಂದು ಭಾವಿಸಿದ್ದೀಯ? ಅದೇನು ಸುಲಭದಲ್ಲಿ ನನಗೆ ಸಿಕ್ಕ ಮಣಿ ಅಂದುಕೊಂಡೆಯಾ? ಕೇಸರಿ ಎಂದು ಈ ಮಣಿಯನ್ನು ಕೊಂಡೊಯ್ಯುತ್ತಿರುವುದನ್ನು ಕಂಡ ನಾನು ಅದರೊಂದಿಗೆ ಕಾಡಿಯಾಗಿ ಸಣಸಾಡಿ ವಜ್ರ ಸಮಾನವಾದ ಬಾಹು ವಿಕ್ರಮಗಳಿಂದ ಅದನ್ನು ಕೊಂದು ರತ್ನವನ್ನು ಸಂಪಾದಿಸಿದವನು. ಇದನ್ನು ಕೇಳುವಂತ ಧೈರ್ಯವೇನೋ ನಿನಗೆ? ನಡೆಯಲಿಲ್ಲ. ಜಾಂಬವ, ವೀರದಿಂದಲೇ ಮಣಿಯನ್ನು ವೀರದಿಂದಲೇ ಮಣಿಯನ್ನು ಕೊಡು ಎನ್ನೊಳೈದ ಬೇಡೈ ಚಲವನು ಕೊಡು ಎನ್ನೊಳೈದ ಬೇಡೈ ಚಲವನು ಕೂಗಿ ಅಂದದಿ ಕೈಯಲು ಓಪೆನಿ ವಿರದುದು ಬಾನಿ ನೀಗಲು ಎಲ್ಲ ಜಾಂಬವ, ಏನು? ಸಮಾಧಾನದಿಂದ ನಮಗೆ ಸೇರಬೇಕಾದ ಮಣಿಯನ್ನ ಕೇಳಿದರೆ ನಿನ್ನ ಉದ್ದಡತನವನ್ನೇ ತೋರುತ್ತೀಯ. ವ್ರತ ನನ್ನಲ್ಲಿ ದ್ವೇಷವನ್ನ ಕಟ್ಟಿಕೊಳ್ಳಬೇಡ. ಒಳ್ಳೆಯ ಮಾತಿನಲ್ಲಿ ನಮಗೆ ಸೇರಬೇಕಾದ ಮಣಿಯನ್ನ ಕೊಟ್ಟು ಬಿಡು. ಇಲ್ಲವಾದಲ್ಲಿ ಬಡ ಮೃಗವಾದ ನಿನ್ನನ್ನ ಯಮಾಲಯಕ್ಕೆ ಕಳಿಸುತ್ತೇನೆ, ಜಾಗ್ರತೆ. ಮಾನವ, ನಾನು ಬಡ ಮೃಗವೆಂದು ಭಾವಿಸಿದೆಯೇನೋ? ನನ್ನ ಹುಟ್ಟಿನ ಗುಟ್ಟು ನಿನಗೆ ಗೊತ್ತುಂಟೇನೋ? ಏನು ಹೇಳು. ಎಲ್ಲ ಮಾನವ ಕೇವಲ ಸಾಮಾನ್ಯ ಪ್ರಾಣಿಯಲ್ಲ, ಜನಿಸಿದ ಬಡ ಕರಡಿ ಎಂದು ಬಗೆದೆಯೇನು? ದ್ವಾಪರದಲ್ಲಿ ಜನನಕ್ಕೆ ಬಂದ ಜುಳ್ಳು ಮಾನವನಾದ ನಿನಗೆ ತ್ರೇತಾಯುಗದ ಈ ಜಾಂಬವಂತನ ಬಗ್ಗೆ ಏನು ಗೊತ್ತು ಬಿಡು. ಎಲ್ಲ ಮಾನವ, ಸಾಮಾನ್ಯ ಬಲ್ಲುಕ ನಾನಲ್ಲ, ಮತ್ತೆ ಜಗತ್ ಸೃಷ್ಟಿ ಕರ್ತನಾದಂತಹ ಪರಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿದ ಕಡು ಪರಾಕ್ರಮಿ ನಾನು. ನನ್ನನ್ನ ತುಡುಕುವಂತ ಮನಸ್ಸು ಮಾಡಬೇಡ. ಕೈಗಾಚೆ. ಜಾಂಬವ, ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳು ಬ್ರಹ್ಮ ಸೃಷ್ಟಿಯಿಂದಲೇ ಆರ್ವೀರ್ಭರಿಸಿರುವಾಗ ಆಕಳಿಕೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀನೊಬ್ಬ ಗೌರವಾನ್ವಿತ ಅಥವಾ ಪರಾಕ್ರಮಿ ಎಂದು ನಿರ್ಣಯಿಸಲು ಸಾಧ್ಯವಿಲ್ಲ.
ಮನುಷ್ಯ ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ, ಎಷ್ಟು ದಿನ ಬಾಳಿದ ಎಂಬುದು ಮುಖ್ಯವಲ್ಲ. ಹುಟ್ಟಿದಂತಹ ಮಾನವ ತನ್ನ ಜೀವಮಾನದಲ್ಲಿ ಏನು ಕಾರ್ಯ ಸಾಧನೆ ಮಾಡಿದ ಅದು ಮುಖ್ಯವಾಗುತ್ತದೆ. ಜಾಂಬವ, ಸುದೀರ್ಘವಾದ ನಿನ್ನ ಬದುಕಿನಲ್ಲಿ ನೀನೇನಾದರೂ ಮಹಾ ಕಾರ್ಯ ಮಾಡಿದ್ದರೆ ತಿಳಿಸು, ಆಗ ನಿನ್ನ ಪರಾಕ್ರಮವನ್ನ ನಿರ್ಧರಿಸೋಣ. ಎಲ್ಲಾ ಕೃಷ್ಣ, ಈ ಜಾಂಬವಂತನ ವಿಕ್ರಮ ವ್ಯಕ್ತಿತ್ವ ಅದೆಷ್ಟೋ ಎತ್ತರ ಎಂಬುದನ್ನು ಪ್ರಾಯಶಃ ಕಿಂಚಿತ್ತೂ ನಿನಗೆ ಗೊತ್ತಿಲ್ಲ. ಜಗಜ್ಜಕ್ಷುವಾದ ಆ ಸೂರ್ಯದೇವ ಮಹಾಮೇರು ಪರ್ವತಕ್ಕೆ ದಿನಕ್ಕೊಂದು ಬಾರಿ ಪ್ರದಕ್ಷಿಣೆ ಮಾಡಿದರೆ ನಾನು ಹಾಗಲ್ಲ, ಅವನಲ್ಲಿಯೇ ಶಪಥ ಮಾಡಿ ದಿನ ಒಂದರಲ್ಲಿ 21 ಬಾರಿ ಸುತ್ತು ಬಂದವ. ಗೊತ್ತಾಯ್ತಲ್ಲ ನಿನಗೆ? ಜಾಂಬವ, ನೀನು ಬೆಟ್ಟಕ್ಕೆ ಸುತ್ತು ಬಂದ ಕಥೆಯಲ್ಲವೋ? ನಾನು ಬೆಟ್ಟವನ್ನ ಎತ್ತಿದ ಕತೆ ಗೊತ್ತುಂಟ ನಿನಗೆ? ಯಾವ ಬೆಟ್ಟವನ್ನು ಎತ್ತಿದ್ದಿ? ಕೇಳು. ಕಿರುಬೆಟ್ಟಿನೊಳಗೆ ನಾನು
ಮಹಾವೀರು ಪರ್ವತ ಗಂಜಿನಾಗಿದ್ದ ಗಿರಿಯ ಕೀಳಲು ಸಾಧ್ಯವೇ? ಎಲ್ಲ ಜಾಂಬವ, ಈ ಹಿಂದೆ ಕುಪಿತನಾದಂತಹ ದೇವೇಂದ್ರ ನಂದಗೋಕುಲದ ಮೇಲೆ ಆನೆಯ ಸೊಂಡಿಲ ಗಾತ್ರದ ಮಳೆಯನ್ನೇ ಸುರಿಸಿದ. ಇದರಿಂದ ನಂದಗೋಕುಲದ ಎಲ್ಲರೂ ಸಂಕಷ್ಟಕ್ಕೀಡಾದರು. ಇದನ್ನರಿತ ನಾನು ನನ್ನ ಈ ಕಿರುವೆಟ್ಟಿನಿಂದ ಗೋವರ್ಧನಗಿರಿಯನ್ನ ಎತ್ತಿ ವೃಷ್ಟಿಧಾರೆಯಿಂದ ತತ್ತರಿಸಿದ ಸರ್ವರನ್ನು ರಕ್ಷಿಸಿ ಪೊರೆದೆ. ಇಂತಹ ಸಾಧನೆ ನಿನ್ನಿಂದ ಸಾಧ್ಯವೇನು? ನೀನು ಎದ್ದೆದ್ದು ಗೋವರ್ಧನಗಿರಿಯನ್ನಲ್ಲವೇ? ನಾನು ನೆಗೆದ ಗಿರಿ ಯಾವುದು ಬಲ್ಲೆಯಾ? ಯಾವುದು ಹೇಳು? ಶರದಿ ಸೀತಾದೇವಿಯನ್ನು ಲಂಕೆಯಿಂದ ಬಿಡಿಸಿ ತರುವ ತನ್ನಿಮಿತ್ತ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ ಪ್ರಮೇಯ ಬಂದೊದಗಿತು. ಆ ಸಂದರ್ಭದಲ್ಲಿ ಸಮಸ್ತ ಕಪಿಸೇನೆಯೊಂದಿಗೆ ರಾಮ ಕಾರ್ಯದಲ್ಲಿ ಭಾಗವಹಿಸಿದೆ. ಶರದಿಗೆ ಸೇತುವನ್ನು ಬಲಿಯುವುದಕ್ಕಾಗಿ ಒಂದು ದಿನ ಪರಮೇಶ್ವರ ಸ್ವಾಮಿಯೇ ನೆಲೆಸಿರುವ ಆ ರಜತಗಿರಿಯನ್ನೆದರಿಂದ ಮೇಲೆ ನೆಗೆದೆ. ಆಗ ವಿಶ್ವಾತ್ಮಕನಾದ ಪರಶಿವನೇ ಬಂದು ನನ್ನಲ್ಲಿ ಪರಮ ಸತ್ಯವನ್ನು ಬಯಸಿದ. ಅವನ ಬೇಡಿಕೆಯನ್ನು ಮನ್ನಿಸಿ ಅದನ್ನಲ್ಲೇ ಬಿಟ್ಟೆ. ಈಗಲಾದರೂ ನನ್ನ ಶೌರ್ಯತನದ ಪರಿಚಯವಾಯಿತಲ್ಲ. ಜಾಂಬವ, ಏನು ನೀನು ಹೇಳಿದ ಬೆಟ್ಟ ಗುಡ್ಡ ರಜತಗಿರಿಯೋ ಮತ್ಯಾವುದು? ಇರುವುದೆಲ್ಲ ಈ ಭೂಮಿಯ ಮೇಲಲ್ಲವೇ? ಅಂತಹ ಭೂಮಿಯನ್ನೇ ಎತ್ತಿದ ಕತೆ ಗೊತ್ತುಂಟೋ ನಿನಗೆ? ದುರುಳು ಹಿರಣ್ಯಾಕ್ಷನು ಪಾತಾಳಕ್ಕೆ ತಲೆಯನ್ನು ಒಯ್ದಿರ್ಬನು, ಪಾತಾಳಕ್ಕೆ ತಲೆಯನ್ನು ಒಯ್ದಿರ್ಬನು. ತಿರುಳಿ ನಾನು ತನ್ನ ಬಲಿಸಿದ ನಿಯಮದ್ದು ತೆರೆಯ ನೀಡಲಬಲ್ಲೆಯ. ಎಲ್ಲ ಜಾಂಬವ, ಈ ಹಿಂದೆ ದುರುಳನಾದಂತಹ ಹಿರಣ್ಯಾಕ್ಷ ಭೂಮಿಯನ್ನೇ ಚಾಪೆಯಂತೆ ಮಡಚಿ ಪಾತಾಳಕ್ಕೆ ಕದ್ದುಕೊಂಡು ಓಡಿದ. ಇದನ್ನರಿತ ನಾನು ಅಲ್ಲಿಯವರೆಗೆ ತೆರಳಿ ವಸುಂಧರೆಯನ್ನೇ ವರಹಾವತಾರದಿಂದ ಎತ್ತಿ ಬರೆದೆ. ಇಂತಹ ಸಾಧನೆ
ನಿನ್ನಿಂದ ಸಾಧ್ಯವೇನು? ಎಲ್ಲ ಕೃಷ್ಣ, ಜಗದ್ರಕ್ಷಕನಾದ ಆ ವರಹಾವತಾರದಲ್ಲಿ ಹಾ ಜೊಳ್ಳು ಮಾನವನಾದ ನೀನಲ್ಲಿ ಒಂದಕ್ಕೊಂದು ಸೂತ್ರ ಸಂಬಂಧವೇ ಇಲ್ಲ. ಏನೋ ದೊಡ್ಡವರ ಹೆಸರು ಹೇಳಿ ಬೇಡ ತಿನ್ನುವ ವ್ಯವಹಾರಕ್ಕಿಳಿತೀಯೋ? ಮರ್ಯಾದ ಪುರುಷೋತ್ತಮನಾದ ನನ್ನೊಡೆಯನಲ್ಲದೆ ಈ ಪ್ರಪಂಚದಲ್ಲಿ ಅನ್ಯ ವಿಕ್ರಮಿ ಮಹಿಮಾನ್ವಿತರನ್ನು ನಾನು ಕಾಣೆ. ಎಲ್ಲ ವಂಚಕ, ನಡೆಯಾಚೆ. ಜ್ಞಾನಹೀನನಾದವನಿಗೆ ಕನಕ ಪರ್ವತವು ಮಣ್ಣಿನ ಹುತ್ತದಂತೆಯೇ ಕಾಣುವುದಂತೆ. ನಿನ್ನಂತಹ ಮೂರ್ಖನಲ್ಲಿ ಮಾತನಾಡಿ ಫಲವಿಲ್ಲ. ಮಾಡುವಂತಹ ಯುದ್ಧದಲ್ಲಿ ನಾನು ಯಾರು ಎಂದು ತೋರಿಸುತ್ತೇನೆ. ಬಾ ಮುಂದೆ, ಬಾ ಮುಂದೆ. ಲಕ್ಷೋಪಲಕ್ಷ ದಾನವರುಗಳನ್ನ ತ್ರೇತೆಯಲ್ಲಿ ಸಂಹರಿಸಿದ ಈ ಜಾಂಬವನಿಗೆ ಯಕಶ್ಚಿತ್ ಮಾನವನಿಂದ ಸೋಲು. ಹಾಗಿದ್ದರೆ ನನ್ನೊಡನೆ ದುರವೆಸಗಿದ ಈತನ್ಯಾರಾಗಿರಬಹುದು? ಅರರೇ ಅರರೆಯನ್ನೊಳಿಷ್ಟು ಚಲನಿ ಆದರೆ ಇಂದು ವಜ್ರ ಮುಷ್ಟಿಘಾತದಿಂದ ನನ್ನನ್ನ ಧರೆಗುರುಳಿಸಿದ ಈ ಕದನ ವಿಕ್ರಮಿ ಯಾರಾಗಿರಬಹುದು? ಈ ಪ್ರಪಂಚವನ್ನೇ ಸೃಷ್ಟಿಸಿದ ಪರಬ್ರಹ್ಮ ಸ್ವರೂಪಿ ಇವನಾಗಿರಬಹುದೇ? ಈ ಮಹಾಪುರುಷ ಯಾರಾಗಿರಬಹುದು? ನನ್ನಲ್ಲಿಯೇ ನಾನು ತರ್ಕಿಸುವುದಕ್ಕಿಂತ ಈ ಮಹಿಮಾ ಸಂಪನ್ನನನ್ನೇ ವಿಚಾರಿಸುತ್ತೇನೆ. ಅಯ್ಯ, ನಿನ್ನ ಶೌರ್ಯ ಪರಾಕ್ರಮಕ್ಕೆ ನಾನು ಬೆರಗಾಗಿದ್ದೇನೆ. ನೀನ್ಯಾರು ಎಂಬ ಸತ್ಯ ವಿಚಾರವನ್ನು ಮರೆಮಾಚದೆ ಹೇಳುವೆಯಾ? ನಾನು ಯಾರಾದರೆ ನಿನಗೇನು? ನಿನ್ನ ಪರಾಕ್ರಮ ಎನ್ನುವುದು ಇನ್ನೂ ನಿರ್ಣಯವಾಗಿಲ್ಲ. ಬಾ ಮುಂದೆ, ಬಾ ಮುಂದೆ. ಅವಮಾನ ಸ್ವಾಮಿ, ನನ್ನನ್ನ ಹೆಚ್ಚು ದಣಿಸಬೇಡ. ರಾಮ, ನನ್ನನ್ನ ರಕ್ಷಿಸು ತಂದೆ, ನನ್ನನ್ನ ರಕ್ಷಿಸು. ಶರಣ ಜಾಂಬವ. ಶರಣ ನಿಂತೆನಲಾಗ ಶ್ರೀಹರಿ, ಶರಣ ನಿಂತೆನಲಾಗ ಶ್ರೀಹರಿ, ಕರುಣದೊಳು ಕ್ಷಮೆಯಾಂತು ವೇಗದಿ, ಕರುಣದೊಳು ಕ್ಷಮೆಯಾಂತು ವೇಗದಿ, ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ, ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ.
ಆತನಿಗೆ ಚಿರಪರಿಚಿತ ಇರುವ ಶ್ರೀರಾಮ ರೂಪದಲ್ಲಿಯೇ ದರ್ಶನವನ್ನ ನೀಡುತ್ತೇನಂತೆ, ನೋಡೋಣ. ಜಾಂಬವ, ಇತ್ತ ನೋಡಯ್ಯ. ರಾಮ ರಾಮ ಪರಿಗಿಸುತ್ತ ಜಾಂಬವನು ನೇತ್ರದಿ, ಪರಿಗಿಸುತ್ತ ಜಾಂಬವನು ನೇತ್ರದಿ, ಸುರಿಸುತ್ತಾನಂದ ಶುಭನೋ, ಸುರಿಸುತ್ತಾನಂದ ಶುಭನು ಹರ ಧರಿಸಿ ಬಂದಡಿಗೆರಗಿ, ಕರಗಳ ಮುಗಿದು ದೈನ್ಯದಲ್ಲಿ, ಕರಗಳ ಮುಗಿದು ದೈನ್ಯದಲ್ಲಿ, ನೀನು ಪ್ರಭು, ನನ್ನನ್ನ ಕ್ಷಮಿಸು ತಂದೆ, ನನ್ನನ್ನ ಕ್ಷಮಿಸು. ರಾಮ ರಾಘವ ದಶರಥ ಬಾಲ ಕೃತಕತಪ್ಪ ಕೋಕಿತತೈ, ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ, ರಾಮ ರಾಘವ ದಶರಥ ಬಾಲ, ರಾಮ ದಶಾಸ್ಯವಿ ಮರ್ಧನ ಜಯ ಜಯ, ರಾಮ ದಶಾಸ್ಯವಿ ಮರ್ದನ ಜಯ ಜಯ, ರಾಮ ರಾಮ ಜಯ ಪಾಹಿ ಗುಣಾಕರ, ರಾಮ ದಶಾಸ್ಯವಿ ಮರ್ದನ ಜಯ ಜಯ, ರಾಮ ರಾಮ ಜಯ ಪಾಹಿ ಗುಣಾಕರ, ರಾಮ ದಶಾಸ್ಯವಿ ಮರ್ದನ ಜಯ ಜಯ, ರಾಮ ರಾಮ ಜಯ ಪಾಹಿ ಗುಣಾಕರ, ರಾಮ 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 ರಾಘವ ದಶರಥ ಬಾಲ, ರಾಮಚಂದ್ರ, ಸೀತಾವಲ್ಲಭ ರಾಮ, ದಶರಥ ರಾಮ, ಕೌಸಲ್ಯಾನಂದನ ರಾಮ, ದೀನ ಜನೋದ್ಧರಣ, ಆಪದ್ ಬಾಂಧವ. ಪ್ರಭು, ಯಾರನ್ನು ನೋಡಬೇಕೆಂದು ಇದುವರೆಗೆ ಅಪಸುತ್ತಿದ್ದೆನೋ, ಯಾವ ದಿವ್ಯ ಮಂಗಳ ಮೂರ್ತಿಯನ್ನು ಕಾಣುವ ಕಾತರ ನನ್ನ ಕಣ್ಣುಗಳಲ್ಲಿದ್ದವೋ, ಅದು ಅದು ಇಂದು ನನ್ನ ಪಾಲಿಗೆ ನಿಜವಾಯಿತು ಪ್ರಭು, ನಿಜವಾಯಿತು. ನೀನೇನು ಸಾಮಾನ್ಯನೇ? ತ್ರೇತಾಯುಗದಲ್ಲಿ ದಶರಥ ಸುತ ದಾಶರಥಿಯಾಗಿ ಜನಿಸಿದೆ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸ ದೀಕ್ಷೆಯನ್ನ ಕೈಗೊಂಡೆ. ಮಡದಿ ಸೀತಾದೇವಿಯನ್ನು ಅಪಹರಿಸಿದ ಆ ದುಷ್ಟ ರಾವಣ ಮಾತ್ರನಲ್ಲದೆ ಖರ, ದೂಷಣ, ತ್ರಿಶೀರ, ಕುಂಭಕರ್ಣ ಮೊದಲಾದ ದುಷ್ಟ ಶಕ್ತಿಗಳನ್ನು ಸಂಹರಿಸಿದೆ. ಪ್ರಭು ರಾಮ, ಇಂದು ಇಂದು ಈ ಪಾಮರನನ್ನ ನೋಡುವುದಕ್ಕಾಗಿ ಬಂದೆಯಾ ಪ್ರಭು? ನನ್ನ ಜೀವನ ಧನ್ಯವಾಯಿತು ತಂದೆ,
ಶರಣ ಜಾಂಬವ. ಶರಣನೆ ಅವತರಿಸು ಶರಣನೆ ಅವತರಿಸು ಪಿಂದಕ್ಕೆ ಒರೆದೆ ಹಣದ ಸ್ಮರಿಸು ಪಿಂದಕ್ಕೆ ಒರೆದೆ ಹಣದ ಸ್ಮರಿಸು ದರ್ಶನವೀಯುವೆ ಮುಂದಿನ ಯುಗದೊಳು ದರ್ಶನವೀಯುವೆ ಮುಂದಿನ ಯುಗದೊಳು ಇರು ನೀವಾಗರೆಗೆಂಬುದ ಮರೆತಿರೆ ಜಾಂಬವ, ನಿನ್ನಂತಹ ಭಕ್ತ ಶರಣ ಶ್ರೇಷ್ಠನನ್ನ ನೋಡಲು ಬರುವುದಕ್ಕೂ ಕಾರಣ ಉಂಟು. ಏನು ಪ್ರಭು? ಈ ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದ ನಾನು ನಿನ್ನ ಅಭಿಲಾಷೆಯಂತೆ ನಾನು ನುಡಿದ ಮಾತು ತ್ರೇತಾಯುಗದಲ್ಲಿ ನಿನಗೆ, ದ್ವಾಪರದಲ್ಲಿ ನಿನಗೆ ದರ್ಶನವನ್ನ ನೀಡುತ್ತೇನೆ ಎಂಬುದಾಗಿ ಹೌದು ಪ್ರಭು. ಅಂದು ಆಡಿದ ಮಾತನ್ನ ಇಂದು ನೆರವೇರಿಸಿಕೊಟ್ಟಿದ್ದೇನೆ. ಜಾಂಬವ, ಪ್ರಭು, ಸದ್ಯದ ಪರಿಸ್ಥಿತಿಯಲ್ಲಿ ಅಪರಾಧಿ ಸ್ಥಾನದಲ್ಲಿರುವ ತನ್ನಿಮಿತ್ತ ನಾನೀಗ ಇಲ್ಲಿಯವರೆಗೆ ಬರಲೇಬೇಕಾಯಿತು. ಯಾಕೆ ಪ್ರಭು? ಸತ್ರಾಜಿತನ ತಮ್ಮ ಪ್ರಸೇನ ಧರಿಸಿಕೊಂಡು ಹೋದಂತಹ ಸಮಂತಕ ರತ್ನವನ್ನ ನಾನೇ ಅಪಹರಿಸಿದ್ದೇನೆಂಬ ಅಪಕೀರ್ತಿ ನನಗಿದೆ. ಆ ಕಳಂಕ ನನ್ನಿಂದ ದೂರವಾಗಬೇಕಾದರೆ ನೀನು ಆ ರತ್ನವನ್ನ ನನಗೆ ಕೊಡಬೇಕು. ದಯವಿಟ್ಟು ಆ ರತ್ನವನ್ನ ನನಗೆ ನೀಡಯ್ಯ. ಓ ಆದಿದೇವರ ದೇವ, ಆದಿ ದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾದಿದ ಪರಾದ ಕೆನ್ನಯ ಸುತೆಯ ನಿನ್ನೊಡನೆ ಮುಳಿದು ನಾ ಕಾದಿದ ಪರಾದ ಕೆನ್ನಯ ಸುತೆಯ ಮೋದದಿಂದಿಯುವೆನು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು ಓ ದೇವಾದಿದೇವ, ಜಾಂಬವ, ಶ್ರೀಮನ್ನಾರಾಯಣ, ನೀನು ಯಾರೆಂಬುದನ್ನು ಅರಿಯದೆ ನಿನ್ನೊಡನೆ ಹೋರಾಡಿದ ನನಗೆ ನೀನು ಯಾವ ಶಿಕ್ಷೆಯನ್ನು ಕೊಟ್ಟರೂ ನಾನು ಅನುಭವಿಸುತ್ತೇನೆ. ಆದರೆ ನನ್ನ ಒಂದು ಕೋರಿಕೆ ಪ್ರಭು. ಏನು ಹೇಳು? ಮಗಳೇ ಜಾಂಬವತಿ, ಸಿದ್ಧಮಾರಮ್ಮ. ಏನಪ್ಪ? ತಾಳು ಮಗಳೇ, ಹೇಳುತ್ತೇನೆ. ದೇವಾ, ಈ ಸಮಂತಕ ರತ್ನದೊಂದಿಗೆ ನನ್ನ ಮಗಳು ಜಾಂಬವತಿ ಎಂಬ ಈ ಕನ್ಯಾ ರತ್ನವನ್ನು ಕೃಷ್ಣ ಅವತಾರಿಯಾದ ನನಗೆ ನೀಡುತ್ತಿದ್ದೇನೆ. ಪರಿಗ್ರಹಿಸು, ಈ ಭಕ್ತನನ್ನು ಉದ್ಧರಿಸು ದೇವಾ, ಉದ್ಧರಿಸು. ನಿನ್ನ ಇಚ್ಛೆಯಂತೆಯೇ ಆಗಲಿ ಜಾಂಬವ. ಮಗಳೇ ಜಾಂಬವತಿ, ಪ್ರಭು, ಈ ಶುಭ ಸಂದರ್ಭದಲ್ಲಿ ಮಂಗಳಾರತಿಯನ್ನೆತ್ತುವ ಅವಕಾಶ ಮಾಡಿಕೊಡಬೇಕು. ಹಾಗೇ ಆಗಲಿ. ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ರಾಜಾದಿರಾಜ ಶ್ರೀಕೃಷ್ಣ ಕುಳ್ಳಿರಲು ರಾಜೀವ ಬಗ್ಗೆ ಜಾಂಬವತಿ ಒಪ್ಪಿರಲು ಜಾಂಬವ ಆರತಿ ಬೆಳಗಿದ ಆರತಿ ಬೆಳಗಿದ ಜಾಂಬವ ಈ ಶುಭ ಸಂದರ್ಭದಲ್ಲಿ ಈ ಕಥೆಯನ್ನ ಆಡಿದವರಿಗೂ, ನೋಡಿದವರಿಗೂ, ಕೇಳಿದವರಿಗೂ ಸರ್ವರಿಗೂ ಶುಭವಾಗಲಿ.
ಸರ್ವೇ ಜನ ಸುಖಿನೋ ಭವಂತು. ಮಾರನಯ್ಯನ ಮಾತ ಮೀರದೆ ಮಾರನಯ್ಯನ ಮಾತ ಮೀರ